ಆಧ್ಯಾತ್ಮಿಕವಾಗಿ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಳುವ ಪ್ರತಿಯೊಬ್ಬನು ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಅಂತ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಹೇಳಿದರು. ಅವರು ಶ್ರೀ ಮಹಾಗಣಪತಿ ದೇವಸ್ಥಾನ ಬೊಂಡಾಲ ಪಾಣಿ ಮಂಗಳೂರು ಜೀರ್ಣೋದ್ಧಾರದ ಅಂಗವಾಗಿ ವಿಜ್ಞಾಪನಾ ಪತ್ರವನ್ನು ದೇವಸ್ಥಾನದ ಅಂಗಣದಲ್ಲಿ ಬಿಡುಗಡೆ ಮಾಡಿ ಮಾತನಾಡಿದರು. ದೇವಾಲಯಗಳು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಸಂಸ್ಕಾರ, ಧರ್ಮ ಶಿಕ್ಷಣ, ಇತಿಹಾಸ, ಚರಿತ್ರೆಯನ್ನು ಘೋಷಿಸುವ ಕೇಂದ್ರವಾಗಿದೆ. ದೇವರು ನಂಬಿಕೆಯ ಶ್ರದ್ಧೆಯ ಪ್ರತೀಕವಾಗಿದ್ದಾರೆ. ಇಂತಹ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅನೇಕ ಕಡೆಗಳಲ್ಲಿ ದಾಳಿಯಾಗ್ತಾ ಇದೆ. ಇದು ನಂಬಿಕೆಯ ಪ್ರಶ್ನೆಯಾಗಿದೆ ಅಂತ ಹೇಳಿದ್ರು. ಉದ್ಯಮಿ ಸಂತೋಷ್ ಕುಮಾರ್ ಶೆಟ್ಟಿ ಅರೆಬೆಟ್ಟು ಮಾತನಾಡಿ, ಭಜನೆಯ ಮೂಲಕ ಧಾರ್ಮಿಕವಾಗಿ ಒಟ್ಟಾದ ಹಿಂದೂ ಸಮಾಜ ವಿಭಜನೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ತಿಳಿಸಿದ್ರು. ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಯ ಜೊತೆ ಸಂಸ್ಕಾರ ಮತ್ತು ನಂಬಿಕೆಯನ್ನು ಉಳಿಸುವ ಕೆಲಸ ಮಾಡೋಣ ಅಂತ ತಿಳಿಸಿದ್ರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಹಾಯಕ ಜಗನ್ನಾಥ ಬಂಗೇರ ಮಾತನಾಡಿ, ಇಂತಹ ಕಾರ್ಯಗಳ ಜೊತೆ ಯುವಕರನ್ನು ಹೆಚ್ಚು ತೊಡಗಿಸಿಕೊಂಡಾಗ ಮುಂದಿನ ಪೀಳಿಗೆಗೆ ಧರ್ಮದ ಉಳಿವು ಸಾಧ್ಯ ಅಂತ ಹೇಳಿದ್ರು. ಈ ಸಂದರ್ಭ ಟೆಲಿಕಾಂ ನಿವೃತ್ತ ಜನರಲ್ ಮ್ಯಾನೇಜರ್ ಮಹಬಲ ಶೆಟ್ಟಿ ಕಕ್ಕೆಮಜಲು, ಬಂಟ್ವಾಳ ತಾಲೂಕು ಗಾಣಿಗರ ಸೇವಾ ಸಂಘದ ಅಧ್ಯಕ್ಷ ರಘು ಸಪಲ್ಯ, ಜಿಲ್ಲಾ ಪಂಚಾಯತ್ ಸದಸ್ಯೆ ಕಮಲಾಕ್ಷಿ, ಕೆ ಪೂಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ఆయన మనస్సుದ ಭಾವನೆ ಎಡ್ಡವರು ఆయన ಕುಟುಂಬ ಎಡ್ಡವರು ಅಂತ ಪಂಪನಿಗೆ ನಮ್ಮದು ತುಂಬಿದಕ್ಕಲು ಮಾತ್ರ ಹಿರಿಯಕ್ಕಲು ಮಾತ್ರ ಒಂದು ಆಧ್ಯಾತ್ಮಿಕ ಶಕ್ತಿ ಅವು ಕೂಡು ಆಯ್ತು ಆಧಾರಡೆ ಜನಕ್ಕೆ ಎಡ್ಡಾಪನ ಅನ್ಪಣಪನ ಹಿನ್ನೆಲೆಡಿ ಈ ದೇವಸ್ಥಾನಲೇನೆ ದೈವಸ್ಥಾನಲೇನೆ ಮಠ ಮಂದಿರೇನು ಮಾತ ಕಟ್ಟಾನೆ ದುರ್ದೈವ ನಮ್ಮ ಜನಕಲ್ಲ ಅಂಚನ ಉಂಡಿಲ್ಲೇರಿ ನಮ್ಮ ನಾಯಕರ್ಲ ಅಂಚನ ಉಂಡಿಲ್ಲೇರಿ ಐಕ್ ಓಡಾದೆ ಇಪ್ಪುನಂಚಿನ ಒಂದು 6 ಜನ ನಮ್ಮ ಧರ್ಮ ವಿರೋಧಿಗಳು, ಸಂಸ್ಕೃತಿ ವಿರೋಧಿಗಳು ಅಕಲ್ಲ ಏನೇ